సోల్మెలు ನಮ್ಮ ಕುಡ್ಲ ತುಳು ವಾರ್ತೆಲು ಮುಖ್ಯಾಂಶಲು ವಾರ್ತೆದೇವರ ಭಾರಿ ಪುರುಂಬಾಟ ಬುಡಂದೆ ಪ್ರತಿಭಟನೆಗೆ ಕಾರಣ ಆದಿತ್ತನ ಸುರತ್ಕಲ್ NITK ಟೋಲ್ ಗೇಟ್ನ ಹೆಜಮಾಡಿ ಟೋಲ್ ಪ್ಲಾಜಾದ ಒಟ್ಟಿಗೂ ಸೇರ್ಸಾದು ಭಾರತೀಯ ರಾಷ್ಟ್ರೀಯ ರಾಜಮಾರ್ಗ ಪ್ರಾಧಿಕಾರ ಆದೇಶ ಕೊಡ್ತಂಡು ಆಂಡ ಹೆಜಮಾಡಿ ಸುಂಕ ಬರಾಬರಿ ಏರಾಯ್ನವು ತುಳುನಾಡದ ಜನಕ್ಲಿಗೆ ಬಗ್ಗಿನ ದ್ರೋಹ ಅಂದು ಟೋಲ್ಗೇಟ್ ವಿರೋಧಿ ಪುರುಂಬಾಟ ಸಮಿತಿ ಸಂಚಾಲಕರು ಮುನೀರ್ ಕಾಟಿಪಳ್ಳ ಪಂತೇರು ಭಾರಿ ಪೊರುಂಬಾಟ ಬುಡಂದೆ ಪ್ರತಿಭಟನೆಗೆ ಕಾರಣ ಆದಿತ್ತನ ಸುರತ್ಕಲ್ NITK ಟೋಲ್ ಗೇಟ್ನ ಹೆಜಮಾಡಿ ಟೋಲ್ ಪ್ಲಾಜಾದ ಒಟ್ಟಿಗೂ ಸೇರ್ಸಾದು ಭಾರತೀಯ ರಾಷ್ಟ್ರೀಯ ರಾಜಮಾರ್ಗ ಪ್ರಾಧಿಕಾರ ಆದೇಶ ಕೊಡ್ತುಂಡು ಡಿಸೆಂಬರ್ 1 ಈ ಆದೇಶ ಕಾರ್ಯಗೂ ಬರಿಯರೈತದು ಸುಂಕ ಹೆಚ್ಚಾತಂಡು ಸುಂಕದ ತೊನ್ನಗ ಕಾನೂನು ಎಡ್ಡೆ ವ್ಯವಸ್ಥೆಗೆ ಕುಂದು ಆವನ್ನಂಚ ತೂನುಡುಂದು ಒಡಿಪುಡಿಸಿಗೆ ಪ್ರಾಧಿಕಾರ ಸೂಚನೆ ಕೊಡ್ತುಂಡು ಸುರತ್ಕಲ್ ಬಿಸಿ ರೋಡು 4 ಸಾಲ ಮಾರ್ಗ ಕಾಮಗಾರಿ ಮಲ್ತದ್ನ ಇರ್ಕಾನ್ ಸಂಸ್ಥದ ಪ್ರವಾದ ರಾಜಮಾರ್ಗ ಪ್ರಾಧಿಕಾರ ಸುರತ್ಕಲ್ ಪಾಡ್ದನ NMP ರೋಡ್ ಕನೆಕ್ಟಿವಿಟಿ ಮಾರ್ಗದ ಸುಂಕೋನು ಹೆಜಮಾಡಿ ನವಯುಗ ಕಂಪೆಂದ ಟೋಲ್ ಗೇಟ್ದ ಒಟ್ಟಿಗೂ ಸೇರ್ಸಾದನು ಸುರತ್ಕಲ್ ಸುಂಕದ ಬಿಲಿನ ಹೆಜಮಾಡಿದ ಒಟ್ಟಿಗೂ ಸೇರ್ಸಾದನು ತಿರಿಪಾದಿರು ಸುಂಕ ಏರಾಯಿ ಬೊಕ್ಕ ಸುಂಕ ಒಟ್ಟು ಮಲ್ಪನಡೆ ವ್ಯತ್ಯಾಸ ಆಂಡ ರಾಷ್ಟ್ರೀಯ ರಾಜಮಾರ್ಗ ಪ್ರಾಧಿಕಾರ ಬೊಕ್ಕ ರಾಜ್ಯ ಸರ್ಕಾರದ ಒಪ್ಪಂದದಂಚ ನಷ್ಟನು ರಾಜ್ಯ ಸರ್ಕಾರ ದಿಂಜಾವಡಾಪಣೊಂದು ಒಡಿಪು ಜಿಲ್ಲಾಡಳಿತ ಮಾತಾರೀತಿದ ಸಾಯ ಪೊಲೀಸ್ ಭದ್ರತೆ ಒದಗಾವಡೊಂದು ಒಡಿಪು ಜಿಲ್ಲಾ ಆಡಳಿತವು ಬರೀನ ಓಲಿಡು ಪ್ರಾಧಿಕಾರದ ಯೋಜನಾ ನಿರ್ದೇಶಕರು HS ಲಿಂಗಗೌಡ ತಿರಿಪಾದಿರು ಹೆಜಮಾಡಿ ಸುಂಕ ಬರಾಬರಿ ಏರಾಯ್ನವು ತುಳುನಾಡದ ಜನಕ್ಲಿಗೆ ಬಗೆನ ದ್ರೋಹ ಅಂದು ಟೋಲ್ಗೇಟ್ ವಿರೋಧಿ ಪುರುಂಬಾಟ ಸಮಿತಿ ಸಂಚಾಲಕರು ಮುನೀರ್ ಕಾಟಿಪಳ್ಳ ಪಂತಿರು ಯೋಜನಾ ನಿರ್ದೇಶಕರು ಓಲೆ ಬರೆತಿನ ಬಗೆಟ್ ಭಾರಿ ಏವ್ರ ತೋಜಾಯ್ನಾರು ಜನವಿರೋಧಿ ಸರ್ಕಾರ ಮಾತ್ರ ಇಂಚ ಮಲ್ಪೆರ ಸಾಧ್ಯ ಅಂಚಾಂಡ 7 ವರ್ಷ ಸುರತ್ಕಲ್ ಟೋಲ್ಗೇಟ್ ಒಟ್ಟು ಮಲ್ತಿನ 100 ಕೋಟಿ ರೂಪಾಯಿ ದೆಚ್ಚ ಸುಂಕೋಗು ಬಿಲೆನೇ ಇಜ್ಜಾಂದು ಮುನೀರ್ ಕಾಟಿಪಳ್ಳ ಪ್ರಶ್ನೆ ಪಾಡ್ದೇರು ಬೆಳ್ತಂಗಡಿ ಕೈತಲ್ದ ಧರ್ಮಸ್ಥಳ ಪಿರಿಯ ಶಾಂತಿ ರಾಜ್ಯ ರಾಜಮಾರ್ಗದ ಬರಿಟೆ ಇತ್ತಿನ 35 ಹೆಚ್ಚ ಅನಧಿಕೃತ ಅಂಗಡಿಲಿನ ಜಿಲ್ಲಾಧಿಕಾರಿನ ಆದೇಶದಂಚ ಲೋಕೋಪಯೋಗಿ ಇಲಾಖೆ ಬುಕ ಕಂದಾಯ ಇಲಾಖೆ ಒಟ್ಟಾದ ಕಾರ್ಯಾಚರಣೆ ಮಲ್ತದು ಪೊಲೀಸರನ್ನ ಸಾಯಡು ದೆಪ್ಪಾದೇರು ಬೆಳ್ತಂಗಡಿ ಕೈತಲ್ದ ಧರ್ಮಸ್ಥಳ ಪಿರಿಯ ಶಾಂತಿ ರಾಜ್ಯ ರಾಜಮಾರ್ಗದ ಬರಿಟೆ ಇತ್ತಿನ 35 ಅನಧಿಕೃತ ಅಂಗಡಿಲೇನು ಜಿಲ್ಲಾಧಿಕಾರಿನ ಆದೇಶದಂಚ ಲೋಕೋಪಯೋಗಿ ಇಲಾಖೆ ಬುಕ ಕಂದಾಯ ಇಲಾಖೆ ಒಟ್ಟಾದ ಕಾರ್ಯಾಚರಣೆ ಮಲ್ತದು ಪೊಲೀಸರನ್ನ ಸಾಯಡು ದೆಪ್ಪಾಯರು ಈ ಅಂಗಡಿದಕ್ಲು ಗ್ರಾಮ ಪಂಚಾಯತ್ ಹಿಡಿದು ಒಪ್ಪಿಗಿದತೊನಂದೆ ಅನಧಿಕೃತ ಅಂಗಡಿಲೇನು ಮಲ್ತೊಂದು ಬೇರೆ ಸಾಗಾವೊಂದು ಇತ್ತಿರು ಬುಧವಾರ ಬೊಲೆರೋ ಗಾಡಿ ಮಾರ್ಗದ ಬರಿಟು ಉಂತಾದು ಅಂಗಡಿಗೆ ಪೋವೊಂದು ಪುನಗ ಬಸ್ ಎಡ್ತದು ஒரு ಜೀವ ಕೊಳೆವೊಂದು 7 ಜನಕ್ಕೂ ಪೆಟ್ಟಾದು ಆಸ್ಪತ್ರೆ ಸೇರಿದಿರು ಆತೆತ್ತು ಮಾರ್ಗೋಡೆ ಪೋಪನ ಗಾಡಿ ದಕ್ಲಿಗೆ ಉಪದ್ರ ಕೊರೊಂದಿತ್ತಿருந்து ದೂರು ಬತ್ತು ನೀಡಿದವರ ಅನಧಿಕೃತ ಅಂಗಡಿಲೇನು ದೆಪ್ಪಾದನೆಂದು ಅಧಿಕಾರಿಗಳು ಮಾಧ್ಯಮಗಳಿಗೆ ಮಾಹಿತಿ ಕೊಡ್ತಿರು ನೆಲಸಮ ಮಲ್ತನ ಆಯ್ನ ಅಂಗಡಿಲಿನ ಧನಿಕುಲು ಅಧಿಕಾರಿಗಳು ನಡತೊನ್ನ ರೀತಿಗೆ ಜೋರು ಏವ್ರ ತೋಜಾದಿತ್ತದು ಎಂಕ್ಳು ಸಾಲ ಮಲ್ತದು ಫಲವಸ್ತುಲೇನು ಕಾಣತ್ತದು ಮಾಡ್ದು ಬದುಕು ಸಾಗಾವಂದಿತ್ತ ಈ ದುಂಬು ನಿಡ್ಲೆ ಗ್ರಾಮ ಪಂಚಾಯತ್ ಲೈಸೆನ್ಸ್ ಕೊಡ್ದಿತ್ತಂಡು 5 ಬೊಕ್ಕ ಕೊಡ್ತುಜೇರು ಇತ್ತೆ ಒರೊಡ್ದೊರನೆ ಎಂಕ್ಲಿನ ಬೇರೆಗೂ ಉಪದ್ರ ಕೊಡ್ತೀರು ಎಂಕ್ಲಿಗೆ ಬೇತೆ ಪರಿಹಾರ ಕೊರಡೊಂದು ಭಿನ್ನಾಯ್ತೊಂದಿರು ಒಂದು ವಾರದ ಮುಂಚೆ ಹೇಳಿದ್ದಿದ್ರೆ ನಮ್ಮ ಐಟಮ್ಗಳನ್ನೆಲ್ಲ ನಾವು ತೆಗೆದು ಬೇರೆ ಕೈಲಿ ಶಿಫ್ಟ್ ಮಾಡ್ತಾ ಇದ್ದೆವು. ಇದು ಏನು ಇಲ್ಲ. ಇದು ಬೆಳಿಗ್ಗೆ 6 ಗಂಟೆ ಬಂದು JCB ಮತ್ತು ಇವರು ಇಲಾಖೆಯವರು ಬಂದು ಏನು ಮುನ್ಸೂಚನೆ ನೀಡಿಲ್ಲ. ಏಕಾಏಕಿ ಏನಂತ ಹೇಳಿದ್ರೆ ಎಷ್ಟು ಇದಂತ ಹೇಳಿದ್ರೆ ನಮ್ಮ ಗ್ಲಾಸ್ ಎಷ್ಟು ಜ್ಯೂಸ್ ಕೊಡುವಂತ ಗಾಜುಗಳು ಯಾವುದನ್ನು ತೆಗಿಲಿಕ್ಕೆ ಬಿಟ್ಟಿಲ್ಲ. ಅಂದ್ರೆ ಅಷ್ಟು ವೇಗವಾಗಿ ಅಧಿಕಾರ ಅಂತ ಹೇಳಿದೆ ಉಂಟು ಅಂತ ಹೇಳಿ ಬಡವರ ಮೇಲೆ ದುರುಪಯೋಗ ಮಾಡಿದ್ರೆ ಸರಿ ಅಲ್ಲ, ಮತ್ತೆ ಅದು ತಪ್ಪು. ಮತ್ತೆ ಒಂದು ಅಟ್ಲೀಸ್ಟ್ ಒಂದು ವಾರದ ಟೈಮ್ ಆದ್ರೂ ಕೊಡ್ಬೋಯ್ತು. ಕೆಲವೊಂದು 10-20 ಸಾವಿರ ಸಾಲ ಮಾಡಿ ಎಲ್ಲ ಪೈನಾಪಲ್ ತಂದಿದ್ದಾರೆ, ಮತ್ತೆ ಈ ತಾಟಿಲಿಂಗ್ ಆಗಿರ್ಬೋದು ಅದನ್ನೆಲ್ಲ ತಂದಿದ್ದಾರೆ, ಸಾಲ ಮಾಡಿ ತರುವಂತದ್ದು. ಅವರೆಲ್ಲ ಏನ್ ಮಾಡ್ತಾರೆ ನಮ್ಮ ಫ್ಯಾಮಿಲಿಗೆ ನೋಡಿ. ಇದೇನಂತ ಹೇಳಿದ್ರೆ ಇದು ಇಲ್ಲಿ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುದು ಯಾರು ಹೇಳಿ? ಏನು ಕೆಲಸ ಇಲ್ಲದವರು ನಿರುದ್ಯೋಗಸ್ಥರು ಬೀದಿ ಬದಿ ವ್ಯಾಪಾರ ಮಾಡ್ತಾರೆ. ಈಗ ಇವರನ್ನು ಎಷ್ಟು 10-25 ಕುಟುಂಬ 25 ಅಂಗಡಿ ತೆಗೆದಿದ್ದಾರೆ. 25 ಅಂಗಡಿ ಅಂತ ಹೇಳಿದ್ರೆ ಒಂದು ಮನೆಯಲ್ಲಿ 5 ಜನ ಆದ್ರೂ ಇರ್ತಾರೆ. 125 ಜನರಿಗೆ ಏನು ಒಟ್ಟಿಗೆ ಬರೆ ಎಳೆದಾಗ ಆಗುತ್ತಲ್ವಾ? ಇದೊಂದು ಏನು ನೀತಿ ನಿಯಮನೂ ಇಲ್ಲ ನೋಡಿ. 10-15 ವರ್ಷದಿಂದ ಯಾವುದೇ ಕಂಪ್ಲೇಂಟ್ ನಮ್ಮದು ಇದು ಇಷ್ಟ ಅಂಗಡಿಗಳಲ್ಲಿ ಯಾವುದೇ ಕಂಪ್ಲೇಂಟ್ ಬಂದಿಲ್ಲ.
ಒಳ್ಳೆಯ ಥರದಿಂದ ಬಂದ ಟೂರಿಸ್ಟ್ಗಳಿಗೆ ನಾವು ಸರ್ವಿಸ್ ಮಾಡ್ತಿದ್ದೆವು. ಇಲ್ಲಿ ಆಕ್ಸಿಡೆಂಟ್ ಆದರೆ ಅವರಿಗೆ ಹೋಗಿ ನೀರು ಕೊಡೋದು, ಅದಕ್ಕೆ ಬೇಕಾದ ಪೊಲೀಸರಿಗೆ ಕರೆದು ಅವರಿಗೆ ಟ್ರೀಟ್ಮೆಂಟ್ ಮಾಡೋದು, ಇದನ್ನೆಲ್ಲ ನಾವು ಮಾಡ್ತಿದ್ದೆವು. ಅಲ್ಲದೆ ಇಲ್ಲಿ ತುಂಬ ಸಮಯದಿಂದ ಅಕ್ರಮ ಚಟುವಟಿಕೆಗಳ ಕೇಂದ್ರವಾಗಿತ್ತು. ನಾವು ಯಾವಾಗ ಅಂಗಡಿಯನ್ನು ಇಲ್ಲಿ ಹಾಕಿದೆವು ಅದರಿಂದ ಅಕ್ರಮ ಚಟುವಟಿಕೆಗಳು, ಅವ್ಯವಹಾರಗಳು, ದಂಧೆ, ಇದು ಮರದ ದಂಧೆ ಎಲ್ಲ ಇತ್ತು, ಅದೆಲ್ಲ ನಿಂತೋಗಿದೆ. ಕೆಲವರಿಗೆ ನಮಗೆ ಅದನ್ನು ನೋಡಿ ಇವರನ್ನು ಓಡಿಸಿದರೆ ನಮಗೆ ವಾಪಸ್ ಮೊದಲನೇ ಸೈಕ ಬರ್ಬೋದು ಅಂತ ಒಂದು ನಮ್ಮನ್ನೇ ಟಾರ್ಗೆಟ್ ಮಾಡ್ತಾಯಿದ್ರು. ನನಮಿತ್ತು ಮುಲ್ಪ ಅಂಗಡಿ ಪಾಡ್ದು ಬೇರೆ ಮಲ್ತಂಡ ಪೊಲೀಸ್ ಸ್ಟೇಷನ್ ಕೇಸ್ ಪಾಡುವಂದು ಬೆಳ್ತಂಗಡಿ ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ಗುರುಪ್ರಸಾದ್ ಮಾಧ್ಯಮಗಳಿಗೆ ಮಾಹಿತಿ ಕೊರಿಯರು. ನಿಡ್ಲೆ ಪಂಚಾಯತಿ ವ್ಯಾಪ್ತಿಯ ನಮ್ಮ ಪಾರ್ಪಿಕಲ್ಲಿಂದ ಧರ್ಮಸ್ಥಳವರೆಗೆ ಎಲ್ಲ ಅಂಗಡಿಗಳನ್ನು ತೆರವುಗೊಳಿಸೋಕ್ಕೆ ಅಲ್ಲಿಂದ ಪಂಚಾಯತಿಯವರ ಉಸ್ತುವಾರಿ ಮತ್ತು ನಮ್ಮ ಇಲಾಖೆ ಉಸ್ತುವಾರಿಯೊಂದಿಗೆ ಅಂಗಡಿಗಳನ್ನ ತೆಗೆಸಿದ್ದೀವಿ. ಅದೇ ಥರ ನಿನ್ನೆ ಆಕ್ಸಿಡೆಂಟ್ ಆಗಿರೋದ್ರಿಂದ, ನಿನ್ನೆ ಒಂದು ಕುದ್ರಾಯದಲ್ಲಿ ಒಂದು ಆಕ್ಸಿಡೆಂಟ್ ಆಗಿರೋದ್ರಿಂದ ಒಂದು ಡೆತ್ ಸಮೇತ ಆಗಿದೆ. ಅದೇ ವಿಷಯದಲ್ಲಿ ಜಿಲ್ಲಾಡಳಿತದ ಉಸ್ತುವಾರಿ ಮತ್ತು ನಮ್ಮ ಇಲಾಖೆ, ಲೋಕೋಪಯೋಗಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯವರ ಸಹಕಾರದೊಂದಿಗೆ ರಸ್ತೆ ಬದಿಯಲ್ಲಿರುವ ಅನಧಿಕೃತ ಕಟ್ಟಡ ಅಂಗಡಿಗಳನ್ನು ತೆರವುಗೊಳಿಸಿದ್ದೀವಿ. ಮತ್ತು ಎಲ್ಲ ಈ ಡ್ರೈನ್ಗಳನ್ನು ಬ್ಲಾಕ್ ಆಗಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿಸಿದ್ವಿ. ರಸ್ತೆಯಲ್ಲಿ ನೀರು ಹರಿದಾಗೆ ಈಗೆಲ್ಲ ಕ್ರಮ ವಹಿಸ್ತಾ ಇದ್ದೀವಿ. ಕಾರ್ಯಾಚರಣೆಯಲ್ಲಿ ಬೆಳ್ತಂಗಡಿ ಲೋಕೋಪಯೋಗಿ ಇಲಾಖೆದ ಇಂಜಿನಿಯರ್ ಗುರುಪ್ರಸಾದ್, ಬೊಕ್ಕ ತೌಸಿಫ್ ಅಹಮದ್, ತಹಸೀಲ್ದಾರ್ ಪೃಥ್ವಿ ಸಾನಿಕ, ಕಡಬ ಕಂದಾಯ ನಿರೀಕ್ಷಕರು ಪೃಥ್ವಿ, ಗ್ರಾಮ ಲೆಕ್ಕದಿಪ್ಪನ ಸಂತೋಷ್, ಉಪ ಸಬ್ ಇನ್ಸ್ಪೆಕ್ಟರ್ ರಾಜೇಶ್ ಬೊಕ್ಕ ಕೂಟ ಧರ್ಮಸ್ಥಳ ಪೊಲೀಸರನ ಕೂಟ ಪಾಲ್ದೆ ತೊಂಡೇರು. ಕುಕ್ಕೆ ಸುಬ್ರಹ್ಮಣ್ಯ ದೇವೀರ್ನ ಲಕ್ಷ ದೀಪೋತ್ಸವ ಭಾರಿ ಗೌಜಿಡು ಬುಧವಾರ ರಾತ್ರಿ ನಡೆತ್ತದೆ. ಚಂದ್ರಮಂಡಲ ರಥೊಟು ಸುಬ್ರಾಯ ದೇವೀರ್ನ ಉಚ್ಚೇದ ಮೆರವಣಿಗೆ ಸಾಗಂಡು ಪಿದೈ ಅಂಗಣದ ಉಚ್ಚೇಡು ಕಾಜು ಕುಜುಂಬ ದೈವ ದೇವೀರನ್ನು ಭೇಟಿ ಮಲ್ತದು ನುಡಿಗಟ್ಟು ಆಣ್. ಕುಕ್ಕೆ ಸುಬ್ರಹ್ಮಣ್ಯ ದೇವೀರ್ನ ಲಕ್ಷ ದೀಪೋತ್ಸವ ಭಾರಿ ಗೌಜಿಡು ಬುಧವಾರ ರಾತ್ರಿ ನಡೆತಂಡು. ಚಂದ್ರಮಂಡಲ ರಥೊಟು ಸುಬ್ರಾಯ ದೇವೀರ್ನ ಉಚ್ಚೇದ ಮೆರವಣಿಗೆ ನಡೆತಂಡು. ರಥಬೀದಿರ್ದು ಕಾಶಿಕಟ್ಟೆ ಮುಟ್ಟ ಲಕ್ಷ ತಿಬಿಲೆ ಬೊಳ್ಪು ಪೊತ್ತಾದಿತ್ತೇರು. ದಿಂಡಿ ಉಚ್ಚೇದ ಬಂಡಿತೇರದ ಒಟ್ಟುಗೂ ರಥಬೀದಿ ಉಚ್ಚೆಯ ಶುರುವಾಂಡು. ದೇವಸ್ಥಾನದ್ದು ದೇವೇರ್ನ ಪೇಂಟೆ ಸವಾರಿ ಪಿದಾಡ್ದು ಹನುಮಂತ ಗುಡಿ, ಸವಾರಿ ಮಂಟಪ, ಕಾಶಿಕಟ್ಟೆ, ಆದಿಸುಬ್ರಹ್ಮಣ್ಯ ಮುಟ್ಟ ಸಾಗದು ಆದಿಸುಬ್ರಹ್ಮಣ್ಯಡು ದೀಪಾಲಂಕಾರ ರಂಗಪೂಜೆ ನಡಪಾಯರು. ಪ್ರಧಾನ ದೇವಸ್ಥಾನೋಡು 14 ಕರೋಟು ಮಣ್ಣು ಬೊಕ್ಕ ಪೊಯ್ಯೆ ಬೆರಕೆ ಮಲ್ತದು ನವಧಾನ್ಯ ಬಿತ್ತುನ ಅಂಕುರಾರ್ಪಣೆ ವಿಧಿ ನಡಪಾಯರು. ಪಿದೈ ಅಂಗಣದ ಉಚ್ಚೇಡು ಕಾಜು ಕುಜುಂಬ ದೈವದೇವರನ್ನು ಭೇಟಿ ಮಲ್ತದು ನುಡಿಗಟ್ಟಾಂಡು. ದೇವೇರ್ನ ಶೇಷ ವಾಹನ ಬಂಡಿ ಉಚ್ಚಯ, ಪಲ್ಲೆಂಕಿ ಉಚ್ಚಯ, ರಥಬೀದಿಡು ಚಂದ್ರಮಂಡಲ ಬಂಡಿಡು ದೇವರಿಗೆ ಪೂಜೆ ಮಲ್ತೇರು. ದಿಂಡಿ ಉಚ್ಚೇದಾನಿ ಮಾತ್ರ ದೇವರಿಗೆ ಚಂದ್ರಮಂಡಲ ಬಂಡಿ ಉಚ್ಚಯ ನಡಪುನವು ವಿಶೇಷ ಆದಂಡು. ಊರ ಪರ ಊರ ತುಳುನಾಡೋರ್ಮೆದ ಭಕ್ತರು ಉಚ್ಚಯದ ಪಗ ಇತ್ತದು ಕುಕ್ಕೆ ಸುಬ್ರಹ್ಮಣ್ಯದ ಸುಬ್ರಾಯ ದೇವೇರ್ನ ಇಂಬು ನಟೊಂಡೇರು. ಸೆಕೆಂಡ್ ಹ್ಯಾಂಡ್ ಬೈಕ್ ದಿತುನೆರೆ ಬೈಕ್ ಮಾಡಿದ ಅಂಗಡಿಗೆ ಬೈದಿನ ಗುರ್ತಾರ್ಥದ ಅಂತಿನ ವ್ಯಕ್ತಿವರಿ ಕಾಸು ಕಂಡದ ಬೈಕ್ ಪದ್ರಾಡ ಆಯ್ನ ಸಂಗತಿ ಉಡುಪಿ ಜಿಲ್ಲೆದ ಹಿರಿಯಡ್ ಕಡೆ ನಡೆತದಂದೆ. ಸೆಕೆಂಡ್ ಹ್ಯಾಂಡ್ ಬೈಕ್ ದಿತುನೆರೆ ಬೈಕ್ ಮಾರಾಟದ ಅಂಗಡಿಗೆ ಬೈದಿನ ಗುರ್ತಾರ್ಥದ ಅಂತಿನ ವ್ಯಕ್ತಿವರಿ ಕಾಸು ಕಂಡದ ಬೈಕ್ ಪದ್ರಾಡ ಆಯ್ನ ಸಂಗತಿ ಉಡುಪಿ ಜಿಲ್ಲೆದ ಹಿರಿಯಡ್ ಕಡೆ ನಡೆತದಂಡೆ. ಕಳವೆ ಸೆಕೆಂಡ್ ಹ್ಯಾಂಡ್ ರೆಡ್ ಚಕ್ರದ ಗಾಡಿ ಮಾರೋಣ ಅಂಗಡಿಗೆ ಗಿರಾಕಿ ನಂಚ ಬರ್ತದೆ.
ಮಂಡದಲ್ಪ ಈತನ ಕಾಸ್ತ ಪೆಟ್ಟಿಗೆಡು 30,000 ರೂಪಾಯಿ ಕಂಡದ ಪೋಪಿನ ದೃಶ್ಯ ಸಿಸಿ ಕ್ಯಾಮೆರಾಡು ತೋಜಿದಂಡು ಈ ಬಗೆಡು ಹಿರಿಯಡ್ಕ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಂಡು. ಬೋರಮಂಡೆಗೆ ತರ್ಕುಜಲ ಕಸಿ ಮಲ್ಪನ ಇತಿದ ಮಠದ ಚಿಕಿತ್ಸಾ ಕೇಂದ್ರ ಡೈರೆಕ್ಟ್ ಹೇರ್ ಇಂಪ್ಲಾಂಟ್ ವಿಧಾನದ ನ್ಯಾನೋ ಹೇರ್ ಇಂಪ್ಲಾಂಟ್ ಕುಡ್ಲದ ಪಂಪಲ್ ಇಂಡಿಯನ್ ಆಸ್ಪತ್ರೆ ಎದುರದ ಗ್ರೀಕ್ ಗ್ಯಾಲಕ್ಸಿ ಕಟ್ಟೋಣದ ಎರಡನೇ ಮಾಳಿಗೆಡು ಕಾರ್ಯ ಶುರು ಮಾಡ್ತದೆ. ಡಾಕ್ಟರ್ ಸೂರಜ್ ಬೊಕ್ಕ ಡಾಕ್ಟರ್ ಆನಿ ಸಂಸ್ಥೆ ಶುರು ಮಾಡ್ತದೆ. ಜನಸೇವೆಗೆ ದುಂಬು ಬೈದೇರು. ಬೋರುಮಂಡೆಗೆ ತರ್ಕುಜಲ ಕಸಿ ಮಲ್ಪನ ಇತ್ತಿದ ಮಠದ ಚಿಕಿತ್ಸಾ ಕೇಂದ್ರ ಡೈರೆಕ್ಟ್ ಹೇರ್ ಇಂಪ್ಲಾಂಟ್ ವಿಧಾನದ ನ್ಯಾನೋ ಹೇರ್ ಇಂಪ್ಲಾಂಟ್ ಕುಡ್ಲದ ಪಂಪಲ್ ಇಂಡಿಯನ್ ಆಸ್ಪತ್ರೆ ಎದುರದ ಗ್ರೀಕ್ ಗ್ಯಾಲಕ್ಸಿ ಕಟ್ಟೋಣದ ಎರಡನೇ ಮಾಳಿಗೆಡು ಕಾರ್ಯ ಶುರು ಮಾಡ್ತದೆ. ನ್ಯಾನೋ ಇತ್ತಿದ ಮಟ್ಟ ತಂತ್ರಜ್ಞಾನದ ಜಿಲ್ಲೆದ ಸುರೂತ ಕುಜಲ ಕಸಿ ಮರ್ದದ ಕೇಂದ್ರ ಆದುಂಡು. ಈ ದುಂಬು ಸಾನೆ ಮಂಡೆ ಸಮಸ್ಯೆಗೆ ಪಿದೇ ದೇಶಗೂ ಪೋದು ಮರ್ದು ಮಲ್ತದ ಬರೊಂದಿತ್ತೇರು. ಇತ್ತೆ ಕುಡ್ಲಡೆ ಡಾಕ್ಟರ್ ಸೂರಜ್ ಬೊಕ್ಕ ಡಾಕ್ಟರ್ ಆನಿ ಸಂಸ್ಥೆ ಶುರು ಮಾಡ್ತದೆ. ಜನಸೇವೆಗೆ ದುಂಬು ಬೈದೇರು. ನ್ಯಾನೋ ಹೇರ್ ಇಂಪ್ಲಾಂಟ್ ಚಿಕಿತ್ಸಾ ಕೇಂದ್ರದ ಮುಖ್ಯಸ್ಥರು ಬೊಕ್ಕ ಕನ್ಸಲ್ಟೆಂಟ್ ಡಾಕ್ಟರ್ ಸೂರಜ್ ಈ ಬಗೆಟ್ ಮಾಹಿತಿ ಕೊರದು ಕರಿನ 7 ವರ್ಷಲೆಡ್ದು ಈ ವಲಯಡು ಸೇವೆ ಸಂದವಂದಿತ್ತದು. ಕುಡ್ಲಡು ಕರಿನ 1.5 ವರ್ಷಲೆಡ್ದು ಇತ್ತಿದ ಮಟ್ಟ ತಂತ್ರಜ್ಞಾನದ ತರ್ಕುಜಲ್ ಕಸಿ ಇಂಪ್ಲಾಂಟ್ ಮರ್ದು ಕೊರೊಂದು ಬೈದ ಸಂಸ್ಥೆಡು 10 ಹೆಚ್ಚ ಎಡೆನ ತೆರಿನ ವೈದ್ಯಕೀಯ ಬೊಕ್ಕ ವೈದ್ಯಕೀಯ ಅತ್ತಾಂದಿ ಬೇರೆದಕ್ಳುಳ್ಳೇರು ಕೇರಳ ಬೊಂಬೈದ ಹೇರ್ ಟ್ರಾನ್ಸ್ ಇಂಪ್ಲಾಂಟ್ ಸರ್ಜನ್ ನೆಡ್ದು ಮರ್ದು ಒದಗಾವನುಂಡು. ತರ್ಕುಜಲ್ ಮಾತ್ರ ಅತ್ತು ಗಡ್ಡ ಇಂಪ್ಲಾಂಟ್ಲ ಉಂಡು. ಪಿದೇ ದೇಶದಕ್ಲೆಗೆ ಆನ್ಲೈನ್ ಕನ್ಸಲ್ಟೆಂಟ್ ಅವಕಾಶ ಒದಗಾದನೆಂದು ಡಾಕ್ಟರ್ ಸೂರಜ್ தெரிவிப்பார். Everybody is facing a problem in Mangaluru and in all over the world about baldness or hair fall. So now we have come to Mangaluru with the solution that is the latest technology in hair transplant, that is nano hair implant, which is latest technology and first time in Mangaluru with using an implant we are implanting a hair. So usually people does in Mangaluru with the FUE technique, so we are here with a direct hair implanter method, so which is the latest. And as sir said, people started traveling from India to Turkey, or like we even had clients from who is traveling from Mangalore to Bombay and do the surgery and come. So here we have come up with those technology, and in this clinic we are doing the same technology here. So what is the advantage is like a world-class technology which is available now in Mangalore with again experts like the celebrity surgeons are available with us. Even from Bombay they travel here and do the surgery and go. So that level of service we can provide. We here actually initially how it goes is like when you come to our clinic we consult your, we hear you, and with your problem we suggest either sometimes it will be a simple thinning, then we may suggest for PRP, or even from a simple PRP till the transplant. That is the latest technology. We can do it in nano hair implant. ಸರ್ ಮ್ಯಾಂಗ್ಳೂರಲ್ಲಿ ಅನದರ್ ಹೇರ್ ಟ್ರಾನ್ಸ್ಪ್ಲಾಂಟ್ ಲಿಂಕ್ಸ್ ಅದರ್ ಬೇರೆ ಕೂಡ ಉಂಟು, ಇಲ್ಲ ಅಂತಿಲ್ಲ. ನಮ್ಮದು ಈ ಟೆಕ್ನಾಲಜಿಯಲ್ಲಿ ಅಂದರೆ ಅವ್ರು ಮಾಡೋದು ಟೆಕ್ನಾಲಜಿ ಸ್ವಲ್ಪ ಓಲ್ಡ್ ಮೆಥಡ್, ದಟ್ ಈಸ್ FUE ಮೆಥಡ್. ನಾವು ಇಲ್ಲಿ ಮಾಡೋದು ಅಂತ ಹೇಳಿದ್ರೆ ಸ್ವಲ್ಪ ಲೇಟೆಸ್ಟ್ ಆದ DHI ಅಥವಾ ಇಂಪ್ಲಾಂಟರ್ ಮೆಥಡ್ ಅಂತ. ಸೊ ಈ ಇಂಪ್ಲಾಂಟರ್ ಆ್ಯಕ್ಚುಲಿ ನಾವು ಇಂಪೋರ್ಟೆಡ್ ಇಂಪ್ಲಾಂಟರ್, ಇಲ್ಲದು ನಾರ್ಮಲ್ ಇಂಡಿಯನ್ ಮೇಡ್ ಅಂತ ಅಲ್ಲ, ಸ್ವಲ್ಪ ಇಂಪೋರ್ಟೆಡ್ ಒನ್. ಅದಕ್ಕೆ ನಾನು ಹೇಳಿದ್ದು ಇಲ್ಲಿಂದ ಜನರು ಟರ್ಕಿಗೆ ಹೋಗಿ ಮಾಡೋರಿಗೆ ನಾವೆಂತ ಮಾಡೋದು ಅಂತ ಹೇಳಿದ್ರೆ ಅಲ್ಲಿಂದ ಇಂಪ್ಲಾಂಟರ್ ಇಲ್ಲಿಗೆ ಇಂಪೋರ್ಟ್ ಮಾಡಿ ಆ ಇದರಲ್ಲಿ ಇಲ್ಲಿಗೆ ಮಾಡೋದು. ಸೊ in Mangaluru I can tell that the first of this kind of procedure, this method anta helbodu, ee technique anta helbodu. ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿದ ಆಜಿ ಮೇಳ ತಿರ್ಗಾಟ ಶುರು ಮಾಡ್ತದ. ಗುರುವಾರ ದೇವೇರ್ನ ಗುಂಡದ ಎದುರು ಗೆಜ್ಜೆ ಮೂರ್ತಾದ ರಥಬೀದಿಡು ಆಜಿ ರಂಗಸ್ಥಳ ಪಾಡ್ದು ಪಾಂಡವಾಶ್ವಮೇಧ ಸೇವೆ ಆಟ ಮುಡಿದು ಬರ್ತನೆ. ತುಳುನಾಡ ಯಕ್ಷಗಾನ ಆರಾಧನೆ ಪ್ರತಿಯೊಂದು ಗ್ರಾಮೋಲೇಡ್ಲ நடத்து ಬೈದಂಡು ಅವೇತು ಸಂಘ ಸಂಸ್ಥೆಲು ಈ ಕಲೆಯನ್ನು ಬುಲೆಪ್ಪಾದು ಒರಿಪಾದ ಅವಿಟ ಮಲ್ಲಪಾಲು ದೇವಸ್ಥಾನಗಳಿಗೆ ಸಂದುಂಡು.
ದೇವಸ್ಥಾನದ ಪುದರ್ಡು ಆಟದ ಬೇತೆ ಬೇತೆ ಮೇಳಲು ಇತ್ತದು. ದೀಪಾವಳಿ ಹಿಡಿದು ಬೊಕ್ಕ ಆಜಿ ಆಜರ ತಿಂಗಳು ಊರೂರು ಸುತ್ತದು ಪುರಾಣ ಕಥೆಕ್ಲಿನ ಪ್ರದರ್ಶನ ಮಲ್ತದು. ಪತ್ತನಾಜಿಗಾನಗ ಪಿರ ಮೇಳ ಪಿದಾಡ್ನ ದೇವಸ್ಥಾನಗೆ ಬತ್ತು ಸೇರ್ವೇರು. ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿದ ಒಟ್ಟು ಆಜಿ ಮೇಳ ಇತ್ತದು. ಗುರುವಾರ ತಿರ್ಗಾಟ ಶುರು ಮಲ್ಪನ ಸೇವೆ ಆಟೋಗು ಅಟ್ಟಣೆ ಮಲ್ತಿದ್ದೇರು. ಗೆಜ್ಜೆ ಮೂರ್ತುಡ್ದುಂಬು ದೇವಸ್ಥಾನದ ಉಲಾಯ್ದ ಗೋಪುರಡು ಆಜಿ ಮೇಳದ ಪ್ರಧಾನ ಭಾಗವತಿರು ಹಿಮ್ಮೇಳದ ಕ್ಲೀತದು ತಾಳಮದ್ದಲಿ ನಡತ್ತಲು. ಪ್ರಧಾನ ಪೂಜೆ ಮಲ್ಪನ ಕಟೀಲ್ ಲಕ್ಷ್ಮೀನಾರಾಯಣ ಅಸ್ರಣ್ಯರು ಕಲಾವಿದರಿಗೆ ಗೆಜ್ಜೆ ಕುರ್ದು ಕಲಾವಿದರು ಶ್ರೀ ದುರ್ಗಾ ಪರಮೇಶ್ವರಿನ ಎದುರು ಗೆಜ್ಜೆ ಕಟ್ಟದು ನಲಿತದು ತಿರ್ಗಾಟಗು ಮೂರ್ತಾಂಡು. ರಥಬೀದಿಡು ಕಟ್ಟದ್ನ ಆಜಿ ರಂಗಸ್ಥಳದ ಚೌಕಿಡು ಆಜಿ ಮೇಳದ ದೇವರಿಗೆ ಪೂಜೆ ಮಲ್ತದು. ಆಜಿ ರಂಗಸ್ಥಳೊಟ್ಟು ಆಟದ ಪೂರ್ವರಂಗ ಪ್ರದರ್ಶನ ಆದ ಪ್ರಧಾನ ರಂಗಸ್ಥಳೊಟ್ಟು ಪಾಂಡವ ಶ್ವಮೇಧ ಸೇವೆ ಆಟ ನಡತ್ತಲು. ದೇವಸ್ಥಾನ ಆಡಳಿತ ಮಂಡಳಿ ಗುರುಕಾರ್ಯರು ಸನತ್ ಕುಮಾರ್ ಶೆಟ್ಟಿ ಕೊಡೆತುರ್ಗುತ್ತು, ಮುಕ್ತೇಸರಿರು ವಾಸುದೇವ ಅಸ್ರಣ್ಣ, ಆಜಿ ಮೇಳದ ಸಂಚಾಲಕರು ಕಲ್ಲಾಡಿ ದೇವಿಪ್ರಸಾದ್ ಶೆಟ್ಟಿ, ಅಣ್ಣೆ ಮೆಗ್ಗೆಲ್ಲು ಅಸ್ರಣ್ಯರು, ತಂತ್ರಿಲು ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಧರ್ಮ ಬೋಧಿನಿ ಚಾರಿಟೇಬಲ್ ಟ್ರಸ್ಟ್ ಗುರುಕಾರ್ಯರು ರಾಘವೇಂದ್ರ ಆಚಾರ್ ಬಜಪೆ, ಅತ್ತೂರು ಕೊಡೆತ್ತೂರು ಮಾಗಣದ ಗ್ರಾಮದಕ್ಲು ಊರ ಪರ ಊರ ಭಕ್ತಿರು ಆಟದ ಅಭಿಮಾನಿಲು ಪಾಲ್ದೆ ತೊಡೆರು. ಬಲಿಪ ನಾರಾಯಣ ಭಾಗವತರ್ನ ಮಗೆ ಶಿವಶಂಕರ ಬಲಿಪೆರು ಈ ಸರ್ತಿ ಮೇಳೊಡಲಿರು. ಮೇಳದ ತಿರ್ಗಾಟುಡು ಸುರೂತ ಸರ್ತಿ ಕಾಲಮಿತಿ ಪ್ರದರ್ಶನ ಬಯ್ಯ 5:45 ಚೌಕಿ ಪೂಜಾದ ಸುರುಪತ್ತದು ರಾತ್ರಿ 16 ಗಂಟೆ ಮುಟ್ಟ ನಡಪುಂಡು. ಅನವರತ ಮಾರೂಪ ಕೂರ್ಮ ಸ್ವರೂಪ ಗೋವಿಂದ ತಿಂತರ ತಿನ್ನತೆ ತೊಂತರ ತಿನ್ನತೆ ತತೆ ತಿನ್ನತಗ ತಿನ್ನತೆ ತಿನ್ನತೆ ನನ್ನೊಡನೆ ಯುದ್ಧ ಮಾಡುವುದಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಹೆಣ್ಣು. ಅಗ್ರಮಾನ್ಯರಾದವರು ಹೆಣ್ಣಿನೊಡನೆ ಹೋರಾಟ ಮಾಡುವುದಕ್ಕೆ ಒಪ್ಪುವುದಿಲ್ಲ. ಯಾರಲ್ಲಿ ನೀನು ಯುದ್ಧಕ್ಕೆ ಸಿದ್ಧನಾಗಿದ್ಯೋ, ಯಾರನ್ನು ನಿನ್ನ ಶತ್ರುಗಳು ಅಂತ ಭಾವಿಸಿದ್ಯೋ ಅವರು ನಿನ್ನ ಶತ್ರುಗಳಲ್ಲ, ಬಂದಂತಹ ಪಾರ್ಥ ಮಹಾಶಯ ನಿನ್ನ ಅಪ್ಪ. ಶ್ರೀರಾಮಾಂಜನೇಯ ಗೆಳೆಯರ ಬಳಗ ಮೈರ ಕಕ್ಕೆಪದ ಉಂದಿತ ನಿಲಿಟು ಶಾಸಕರು ರಾಜೇಶ್ ನಾಯ್ಕ್ ದುಂಬಾಡ್ತಿಡು 10ನೇ ವರ್ಷದ ಸತ್ಯಧರ್ಮ ಜೋಡುಕರೆ ಕಂಬಳ ನವೆಂಬರ್ 27 ಕಕ್ಕೆಪದವು ಮೈರ ಬರ್ಕೆಚಾಳ್ಡು ನಡಪೆರ ಉಂಡು ಎಂದು ಬಂಟ್ವಾಳ ಬಿಜೆಪಿ ಗುರುಕಾರ್ಯರು ದೇವಪ್ಪ ಪೂಜಾರಿ ತಿಳಿಪಾದಿರು. ಶ್ರೀರಾಮಾಂಜನೇಯ ಗೆಳೆಯರ ಬಳಗ ರಿಜಿಸ್ಟರ್ ಮೈರ ಕಕ್ಕೆಪದವು ಉಂದಿತ ನಿಲಿಟ್ಟು ಶಾಸಕರು ರಾಜೇಶ್ ನಾಯ್ಕ್ ದುಂಬಾಳ್ತಿಡು ವೇದಮೂರ್ತಿ ರಾಘವೇಂದ್ರ ಭಟ್ ಕೊಡಂಬೊಟ್ಟು ಕಾರಿಜ್ಜ ಮೇರನ ಆಶೀರ್ವಾದ ತೊಟ್ಟುಗು 10ನೇ ವರ್ಷದ ಸತ್ಯಧರ್ಮ ಜೋಡುಕರೆ ಕಂಬಳ ನವೆಂಬರ್ 27 ಕಕ್ಕೆಪದವು ಮೈರ ಬರ್ಕೆಜಾಲ್ಡ್ ನಡಪೆರ ಉಂಡು ಎಂದು ಬಂಟ್ವಾಳ ಬಿಜೆಪಿ ಗುರುಕಾರ್ಯರು ದೇವಪ್ಪ ಪೂಜಾರಿ ತಿಳಿಪಾದಿರು. ಶನಿವಾರ ಕಾಂಡೆ 1 ಗಂಟೆಗೆ ಉಳಿ ಗೋಪಾಲಕೃಷ್ಣ ದೇವಸ್ಥಾನದ ಪ್ರಧಾನ ಪೂಜೆ ಮಲ್ಪುನ ಯೋಗೇಂದ್ರ ಭಟ್ ಉದಿಪನ ಮಲ್ಪುವರು. ಕಂಬಳದ ಸಭಾಲೇಸಿಡು ಪ್ರಶಸ್ತಿ ಕೊರ್ಪುನ ಸಮ್ಮಾನದ ಮರ್ಯಾದಿ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಿನಕ್ಲೆಗೆ ಮೆಚ್ಚಿಗೆ ಸಂದಾಯಿತ ಮಾತಾ ಆಟಣೆ ಮಲ್ತದಂಡು. ಕಂಬಳೋಡು ಪಾಲ್ದೆತ್ತು ನಕ್ಲೆಗೆ ಗಾಡಿಲೇನು ಉಂತಯರ ವ್ಯವಸ್ಥೆ ಸೇರ್ದು ಮಾತಾ ಪೊರ್ಲೋಡು ಸಮಿತಿ ಮಲ್ತದಂಡು. ವಿಶೇಷವಾದ ಪಾರೋಲು ಎರುಕ್ಲಿನ ಪಂತ ಎಗ್ಗೆ ಇತ್ತದು ಒಂದು ಸುರೂತ ಪ್ರಯೋಗ ಅಂದು ದೇವಪ್ಪ ಪೂಜಾರಿ ಪಂಡೇರು. ಪರಿಪೂರ್ಣವಾದ ಈ ಜಿಲ್ಲೆಯಲ್ಲಿ ಆಗುವಂಥ ಒಂದು ಕಾರ್ಯಕ್ರಮ ದಶಮಾನೋತ್ಸವ. ಈ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ಸತ್ಯಧರ್ಮ ಜೋಡುಕರೆ ಕಂಬಳ ನಡೆಯಬೇಕು ಎನ್ನುವಂಥದ್ದು ಅಪೇಕ್ಷೆ. ಕಳೆದ 1 ತಿಂಗಳಿಂದ ನಿರಂತರವಾಗಿ ಅಲ್ಲಿ ಕಂಬಳದ ಕರೆಯಾಗಲಿ, ಅಲ್ಲಿ ಬರುವಂಥ ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಅಥವಾ ಬಾಕಿ ಎಲ್ಲ ವ್ಯವಸ್ಥೆಗಳ ಬಗ್ಗೆ ವಿಶೇಷವಾದ ಒಂದು ರಾಮಾಂಜನೇಯ ಗೆಳೆಯರ ಬಳಗ ಇದರ ವತಿಯಿಂದ ವಿಶೇಷವಾದ ಒಂದು ಯುವಕರ ತಂಡ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ. ಸುಮಾರು ಒಂದು 200 ಜೊತೆ ಕೋಣಗಳು ಈ ಒಂದು ಕಂಬಳದಲ್ಲಿ ಭಾಗವಹಿಸುವಂಥ ಒಂದು ನಿರೀಕ್ಷೆ. ಈ ಜಿಲ್ಲೆಯ
ಉಭಯ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಿಂದ ಅನೇಕ ಕೋಣಗಳು ಮಾಲಕರು ಕೋಣಗಳು ಈ ಒಂದು ಕಂಬಳ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದೆ. ಇದನ್ನು ಈಗಾಗಲೇ ವ್ಯವಸ್ಥೆಯ ದೃಷ್ಟಿಯಲ್ಲಿ ಎಲ್ಲ ಕೆಲಸ ಕಾರ್ಯ ಈಗಾಗಲೇ ಮುಗಿದಿದೆ. ಕುಡ್ಲದ ಉರುವಸ್ಟೂರು ಅಶೋಕನಗರದ ಶ್ರೀ ಶಾರದಾ ಗುರ್ಜಿ ದೀಪೋತ್ಸವ ಸಮಿತಿದ ನಿಲೆಟ್ ಉರುವಸ್ಟೂರು ಶ್ರೀ ಶಾರದಾ ಅಕ್ಕಟ್ಟೆ ಕೈತಲು ಶ್ರೀ ಮಾತೆ ಚಂಡಚಂಡೀಶ್ವರಿ ಅಮ್ಮನ 9ನೇ ವರ್ಷದ ಗುರ್ಜಿ ದಿಂಡು ಉಚ್ಚಯ ನಡತಂಡು. ಪಾವಂಜೆ ಮೇಳದು ಶ್ರೀದೇವಿ ಮಹಾತ್ಮೆ ಆಟ ಮುಡಿದು ಬರ್ತಂಡು. ಕುಡ್ಲದ ಉರುವಸ್ಟೂರು ಅಶೋಕನಗರದ ಶ್ರೀ ಶಾರದಾ ಗುರ್ಜಿ ದೀಪೋತ್ಸವ ಸಮಿತಿದ ನಿಲೆಟ್ ಉರುವಸ್ಟೂರು ಶ್ರೀ ಶಾರದಾ ಕಟ್ಟೆ ಕೈತಲು ಶ್ರೀ ಮಾತೆ ಚಂಡಚಂಡೇಶ್ವರಿ ಅಮ್ಮನ 9ನೇ ವರ್ಷದ ಗುರ್ಜಿ ದಿಂಡು ಉಚ್ಚಯ ನಡತಂಡು. ವೇದಮೂರ್ತಿ ದೇರೆಬೇಲಿ ವಿಠಲದಾಸ ತಂತ್ರಿಯರ್ನ ಮಾರ್ಗದರ್ಶನಡು ಪೂಜೆ ನಡಪಾಯರು. ಕಾಂಡೆ ಗಣಹೋಮ, ಅಶ್ವತ್ಥ ಪೂಜೆ, ಸತ್ಯನಾರಾಯಣ ಪೂಜೆ, ಭಜನಾ ಕಾರ್ಯಕ್ರಮ, ಬೈಯಗ್ ಉದೀಪನ ಕಾರ್ಯಕ್ರಮ ಮುಡಿದು ಬೊಕ್ಕ ರಾತ್ರಿ ಸಾರ್ವಜನಿಕ ನುಪಪ್ರಸಾದ ಸೇವೆ ನಡತಂಡು. ಭಾಗವತಿರು ಪಟ್ಲ ಸತೀಶ್ ಶೆಟ್ಟಿ ಸಾರಥ್ಯಡು ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ಪಾವಂಜೆ ಮುಕ್ಲಿಡ್ದು ಶ್ರೀದೇವಿ ಮಹಾತ್ಮೆ ಆಟ ಮುಡಿದು ಬತ್ತಂಡು. ಧಾರ್ಮಿಕ ಸಭಾಲಿಸಿಡು ಒಡಿಯೂರು ಶ್ರೀ ಗುರುದೇವನಂದ ಸ್ವಾಮೀಜಿ ಆಶೀರ್ವಚನ ಕೊರಿಯರು. ಶ್ರೀ ಶಾರದಾ ಗುರ್ಜಿ ದೀಪೋತ್ಸವ ಸಮಿತಿದ ವಸಂತ್, ಸುಚೀಂದ್ರ ವಿ ಅಮೀನ್, ರಾಜೇಶ್ ಉರ್ವ, ಹೇಮಚಂದ್ರ ಪೂಜಾರಿ, ಪ್ರಸಾದ್ ಶೆಟ್ಟಿ ಪಾಲ್ದೆ ತೊಂಡೇರು. ಅಂಚ ಆವೋಡುಂದಾಂಡ ನಂಗೆ ಸಂಸ್ಕಾರ ಇಂಪಿನ ಬೋಡು ಸಂಸ್ಕಾರ ಇಂಪಿನ ಮಹತ್ವಕ್ಕೆಲ್ಲ ಉಂಡು. ದೀಪಗುಳ ದೀಪ ಸಂಸ್ಕಾರ ಅಂದು ಅರ್ಪಣೆ ರೈತ ಬಗೆಟ್ ದೀಪ ಸಂಸ್ಕಾರ ಅಂದು ಉಂಡು, ವೃಕ್ಷ ಸಂಸ್ಕಾರ ಅಂದು ಉಂಡು, ಮನುಷ್ಯಗೆ 14 ನಮೂನೆದ ಸಂಸ್ಕಾರಗಳು ಉಳ್ಳ. ನಮಗೆ ಏತ ಅನುಕೂಲ ಆಪುಂಡು ಖಂಡಿತವಾದ ನಮ್ಮ ಆಚರಣೆ ಮಲ್ತೊಂದು ಬರೋಡು ಅಪಗನೆ ಬದುಕು ಪುರ್ಲಾಪಣೆ ಅಂತ ಎಡ್ಡೆ ಮನಸ್ಸುಗಳು ಎಡ್ಡೆ ಕಾರ್ಯಗೂ ಒಡ್ಡುನ ಒಂಜಿ ಸಮಯ ಉಂಡತೆ ಅವು ಭಗವಂತಗೆ ಭಾರಿ ಪ್ರಿಯವಾಯಿನ ಅಂದಲ ಅರ್ಥ. ಇನಿ ಒಂಜಿ ಬಾಗೋಡು ಕಲಸೇವೆ ಆವೊಂದುಂಡು ಆಟದ ಒಂಜಿ ಆತು ಎಂಗ್ಲ ಊರ್ದಾರ ನೆಟ್ಟು ಉಳ್ಳಿರು ಅಂತ ಪಣೆರೆ ಎಂಗೆ ಸಂತೋಷ ಆವೊಂದುಂಡು. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಡು ಚಂಪಾಷಷ್ಠಿ ಮಲ್ಲ ಉಚ್ಚಯ ನವೆಂಬರ್ 28 ಬೊಕ್ಕ 29 ನಡಪಣುವುದು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಮೋಹನ್ ರಾಮ್ ಸುಳ್ಳಿ ಪಂತೇರು. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಡು ಚಂಪಾಷಷ್ಠಿ ಮಲ್ಲ ಉಚ್ಚಯ ನವೆಂಬರ್ 28 ನಡಪೆರ ಉಂಡು. ಈ ಬಗೆಟ್ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿದ ಗುರುಕಾರ್ಯರು ಮೋಹನ್ ರಾಮ್ ಸುಳ್ಳಿ ಮಾಹಿತಿ ಕೊರದು ನವೆಂಬರ್ 28 ಪಂಚಮಿ ದಿನತಾನಿ ರಥೋತ್ಸವ ಮನದನಿ ಷಷ್ಠಿ ಬ್ರಹ್ಮತೇರು ನಡಪುಂಡು. ನವೆಂಬರ್ 20 ಮೂಲ ಮೃತ್ತಿಕ ಪ್ರಸಾದ ದಿಪ್ಪುನ ಬೊಕ್ಕ 21 ರಾಮಲಕ್ಷ್ಮಣ ಕೊಪ್ಪರಿಗೆ ಲಕ್ಕಾದು ಜಾತ್ರೆ ಶುರು ಆಪುಂಡು. ದಿಂಡು ಉಚ್ಚೇದಾನಿ ನಳಿಕೆ ಭಜನೆ ನಡತದು. ಆನಿ ಸಾದಿ ಬೀದಿ ಬೊಕ್ಕ ಕುಮಾರಧಾರ ಮುಟ್ಟ ಮಾತ ಜಾಗೆಲೆಡು ಸ್ವಯಂ ಸೇವಕರು ಬೊಕ್ಕ ಕೈತಲ್ದ ಅಂಗಡಿದಕ್ಲು ಲಕ್ಷತಿ ಬಿಲೆ ಬೊಳ್ಪು ಬೊತ್ತಾದೇರು. ಐದು ಬೊಕ್ಕ ಚಂದ್ರಮಂಡಲ ತೇರ್ದ ಉಚ್ಚಯ ಕರಿತದು ಮೋಹನ್ ರಾಮ್ ಸುಳ್ಳಿ ಪಂಡೇರು. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಷಷ್ಠಿ ಮಹೋತ್ಸವವು 20ನೇ ತಾರೀಕು ಮೂಲ ಮೃತ್ತಿಕ ಪ್ರಸಾದವನ್ನು ತೆಗೆಯುವುದರ ಮೂಲಕ 21ನೇ ತಾರೀಕು ರಾಮ ಲಕ್ಷ್ಮಣ ಕೊಪ್ಪರಿಗೆ ಏರುವ ಮೂಲಕ ಜಾತ್ರೋತ್ಸವ ಪ್ರಾರಂಭಗೊಂಡಿತು. 28/11/2022 ಪಂಚಮಿಯ ದಿನದಂದು ರಥೋತ್ಸವದಲ್ಲಿ ಎಲ್ಲ ಭಕ್ತಾದಿಗಳು ಭಾಗವಹಿಸಬೇಕು. ಜೊತೆಗೇ 29/11/2022 ಅಂದು ಬ್ರಹ್ಮರಥೋತ್ಸವವು ಬೆಳಿಗ್ಗೆ ನಡೆಯಲಿದೆ. ಎಲ್ಲ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಭಾಗವಹಿಸಿ ಸುಬ್ರಹ್ಮಣ್ಯನ ಕೃಪೆಗೆ ಪಾತ್ರರಾಗಬೇಕು ಅಂತ ನಾನೆಲ್ಲ ಭಕ್ತಾದಿಗಳ ಜೊತೆ ಆಡಳಿತ ಸಮಿತಿಯ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಬಡಗುತಿಟ್ಟದ ಶ್ರೀ ಅನಂತ ಪದ್ಮನಾಭ ಯಕ್ಷಗಾನ ಮಂಡಳಿ ಪೇರಡೂರು ಈ ವರ್ಷ ಪ್ರದರ್ಶನ ಮಲ್ಪುನ ಹೊಸ ಪ್ರಸಂಗ ಪ್ರದರ್ಶನದ ಅನಧಿಕೃತ ಚಿತ್ರೀಕರಣ ಮಲ್ಪುನಿನ
ತಡೆದಿತ್ತದು ಏರಾಂಡಲ ಚಿತ್ರೀಕರಣ ಮಲ್ತೇರ್ನ ಸರಿಯಾಯಿನ ಕ್ರಮದೆತೊನ್ನ ಬಗೆಟ್ ಜಾಗೃತೆ ಪಂತದೆ. ಬಡಗುತಿಟ್ಟದ ಶ್ರೀ ಅನಂತ ಪದ್ಮನಾಭ ಯಕ್ಷಗಾನ ಮಂಡಳಿ ಪೆರಡೂರು ಈ ವರ್ಷ ಪ್ರದರ್ಶನ ಮಲ್ಪುನ ಹೊಸ ಪ್ರಸಂಗ ಪ್ರದರ್ಶನದ ಅನಧಿಕೃತ ಚಿತ್ರೀಕರಣ ಮಲ್ಪುನಿನ ತಡೆದಿತ್ತು. ಏರಾಂಡಲ ಚಿತ್ರೀಕರಣ ಮಲ್ತೇರ್ನ ಸರಿಯಾಯಿನ ಕ್ರಮದೆತೊನ್ನ ಬಗೆಟ್ ಜಾಗೃತೆ ಪಂತಂಡು. ಇಡೆಮುಟ್ಟ ಸಿನಿಮಾ ನಾಟಕ ಬೊಕ್ಕ ಸಾಹಿತ್ಯಲಡಿ ಇತ್ತಿನ ಕೃತಿ ಯಜಮಾನಿಕೆ ಕಾಯ್ದೆನು ಯಕ್ಷಗಾನ ಪ್ರದರ್ಶನಗಳ ಲಗಾವಪುನಂಚ ಜಾರಿ ಮಲ್ತದುಂಡು. ಬಡಕೈತಿಟ್ಟು ಡೇರಮೇಳ ಪೆರಡೂರು ಮೇಳ ಈ ವರ್ಷದ ತಿರ್ಗಾಟ ಶುರು ಮಲ್ತದುಂಡು. ಪ್ರೊಫೆಸರ್ ಪವನ್ ಕಿರಣ್ ಕೆರೆ ಬರೀನ ಪಾವನ ತುಳಸಿ ಹೊಸ ಪ್ರಸಂಗ ಪ್ರದರ್ಶನ ಮಲ್ತೊಂದಿತ್ತದು. ಒಂದಿತ ಸುರೂತ ಪ್ರದರ್ಶನ ಹೆರಂಜಲ್ ದೇವಸ್ಥಾನೋಡು ನಡತದುಂಡು. ಒಂದಿನ ಅನಧಿಕೃತ ಚಿತ್ರೀಕರಣ ಮಲ್ತದು ಸಾಮಾಜಿಕ ಜಾಲತಾನೋಡು ಪಾಡನ್ನಂಚ ದುಂಬತ್ತ ಜಾಗೃತಿ ಕ್ರಮ ಅದು ಒಂದಿನ ಶಿಕ್ಷೆಗೆ ಸಂದುನ ಅಪರಾಧ ಅಂದು ಮಲ್ತದಡ. ಒಂದಕ್ಕೆ ಸಂಬಂಧ ಪೆರಡೂರು ಮೇಳೊಡ್ದು ಕೈ ಓಲೆ ಒಂಜಿನ ಭಾರಿ ಪ್ರಚಾರ ಮಲ್ತದೇರು. ಒಂದಿಟ್ಟು ಎಂಕ್ಲಿನ ಮೇಳದ ಆಟ ವಿಡಿಯೋ ರೆಕಾರ್ಡ್ ಮಲ್ಪಂಚ ಇಜ್ಜಿ ಕೃತಿಸ್ವಾಮ್ಯ ಕಾಯ್ದೆ 1957 ಸೆಕ್ಷನ್ 53 ಅಡಿಟ್ ಎಂಕ್ಲಿನ ಆಟದ ಅನಧಿಕೃತ ವಿಡಿಯೋ ರೆಕಾರ್ಡಿಂಗ್ ಬೊಕ್ಕ ಅವೇನು ಯೂಟ್ಯೂಬ್ ಫೇಸ್ಬುಕ್ ವಾಟ್ಸ್ಆಪ್ ಇಂಚ ಸಾಮಾಜಿಕ ಜಾಲತಾಣಲೆಡ್ ಪ್ರಸಾರ ಮಲ್ಪನವು ಶಿಕ್ಷೆಗೆ ಸಂದುನ ಅಪರಾಧ ಆದುಂಡು ಜಾಗೃತೆ ಪಂತಂಡು. ಈ ಶಿಕ್ಷೆ ಆಜಿ ತಿಂಗಳು 1 ವರ್ಷ ಮುಟ್ಟ ಕಠಿಣ ಜೈಲು ಶಿಕ್ಷೆ ಆತಂಡ 50,000 ರೂಪಾಯಿ ಹಿಡಿದು 1 ಲಕ್ಷ ರೂಪಾಯಿ ಮುಟ್ಟ ದಂಡ ಸೇರ್ದುಂಡು ಪ್ರಚಾರ ಕೈ ಓಲೆಡು ಜಾಗೃತೆ ತೆರಿಪಾದಂಡು. ಬಂಟ್ವಾಳ ತಾಲೂಕದ ಬಿಲ್ಲವ ಸಂಘ ವಿಟ್ಟದ 25ನೇ ವರ್ಷದ ಬೊಳ್ಳಿ ಪರ್ಬ ನವೆಂಬರ್ 27ಕ್ಕೆ ಐತಾರ ವಿಟ್ಲ ಶಿವಗಿರಿ ಪೊನ್ನೊಟ್ಟುದ ಬ್ರಹ್ಮಶ್ರೀ ನಾರಾಯಣ ಗುರು ಸಭಾಭವನೋಡು ನಡಪುಂಡು. ಆನಿಕಾಂಡೆ 10 ಗಂಟೆಗೆ ಡಾಕ್ಟರ್ ಗೀತಾ ಪ್ರಕಾಶ್ ಗುರ್ಕಾರ್ಮಿಡ್ ಆರ್ಯ ಈಡಿಗ ಮಹಾಸಂಸ್ಥಾನ ಸೋಲೂರದ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿ ಬೊಳ್ಳಿ ಪರ್ಬ ಉದಿಪನ ಮಲ್ಪುಯಿರು. ಕಾಣಿಯೂರು ಶ್ರೀ ಚಾಮುಂಡೇಶ್ವರಿ ದೇವಿ ಕ್ಷೇತ್ರದ ಶ್ರೀ ಮಹಾಬಲ ಸ್ವಾಮೀಜಿ, ಶ್ರೀ ಕಾಳಿಕಾಂಬ ಆಂಜನೇಯ ಕ್ಷೇತ್ರ ಮುರುವ ಮಾಣಿಲದ ಶ್ರೀಕೃಷ್ಣ ಗುರೂಜಿ ಪಾಲ್ದೆತ್ತುವೇರಿಂದ ಪ್ರಕಟಣೆ ತೆರಿಪಾದಿರು. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲ ಮುಗಿಡು ನನ್ನ ಲಾತ್ ಸುದ್ದಿ ಬೊಕ್ಕ ಮನರಂಜನೆಗೆ ತೂವೊಂದಿಪ್ಲೆ ನಮ್ಮ ಕುಡ್ಲ 24/7 ಸೋಲ್ಮೇಲು.